ಮಂಗಳೂರು ನಗರದ ವೆನ್ಲಾಕ್ನಲ್ಲಿ ಪೂರ್ಣ ಪ್ರಮಾಣದ ಕೊರೋನಾ ಸೋಂಕು ಪರೀಕ್ಷಾ ಲ್ಯಾಬ್ ಸಿದ್ಧಗೊಂಡಿದ್ದು ಇಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೀತಾ ಇದೆ ಅಂತ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ ಅವರು, ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಸಫಲವಾದಲ್ಲಿ ICMRನಿಂದ ಅನುಮತಿ ದೊರೆಯಲಿದ್ದು, ಬಳಿಕ ಮಂಗಳೂರಿನಲ್ಲೇ ಕೋವಿಡ್ ಸೇರಿದಂತೆ ಎಲ್ಲಾ ರೀತಿಯ ವೈರಾಣುಗಳಿಗೆ ಸಂಬಂಧಿಸಿದ ಮಾದರಿಗಳ ಪರೀಕ್ಷೆ ನಡೆಯಲಿದೆ ಅಂತ ತಿಳಿಸಿದ್ರು. ಪ್ರಸ್ತುತ ಈ ಲ್ಯಾಬ್ ಅನ್ನ ಕೋವಿಡ್ ಪ್ರಕರಣಗಳ ಮಾದರಿಗಳ ಪರೀಕ್ಷೆಗಾಗಿ ಬಳಸಲಾಗುತ್ತೆ. ಒಂದು ದಿನದಲ್ಲಿ 100 ಮಾದರಿಗಳ ಪರೀಕ್ಷೆಯನ್ನ ಮಾಡಬಹುದಾಗಿದೆ ಅಂತ ಅವರು ತಿಳಿಸಿದ್ರು. ವೆನ್ಲಾಕ್ನಲ್ಲಿ ಕೊರೋನಾ ಸೋಂಕಿತರಿಗೆ 100 ಬೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದ್ದು 15 ICUಗಳ ವ್ಯವಸ್ಥೆ ಇದೆ. ಅಗತ್ಯವಿದ್ದಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಆಸ್ಪತ್ರೆಯನ್ನ ಬಳಸಿಕೊಳ್ಳಲಾಗುತ್ತೆ. ಕೋವಿಡ್ ಚಿಕಿತ್ಸೆಗೆ ಸಂಬಂಧಿಸಿ ಸದ್ಯ 7,000 ಅಗತ್ಯ ಕಿಟ್ಗಳು ಸಿದ್ಧವಿದೆ ಅಂತ ಅವರು ತಿಳಿಸಿದ್ರು. ಜಿಲ್ಲೆಯ 4 ತಾಲೂಕು ಆಸ್ಪತ್ರೆ ಮತ್ತು 8 ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಫ್ಲೋ ಕ್ಲಿನಿಕ್ ಆರಂಭಿಸಲಾಗಿದೆ. ವೆನ್ಲಾಕ್ನ ನೂತನ ಬ್ಲಾಕ್ನಲ್ಲಿ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಸೌಲಭ್ಯದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇದು ಸಿದ್ಧವಾದ ಬಳಿಕ ಆಯುಷ್ ಬ್ಲಾಕ್ನಲ್ಲಿರುವಂತಹ ಕೋವಿಡ್ ಸೋಂಕಿತರನ್ನ ಆಸ್ಪತ್ರೆಯ 2ನೇ ಮತ್ತು 3ನೇ ಮಹಡಿಯ ಸುಸಜ್ಜಿತ ಬ್ಲಾಕ್ಗೆ ಸ್ಥಳಾಂತರಿಸಲಾಗುತ್ತೆ. ಬಳಿಕ ಆಯುಷ್ ಬ್ಲಾಕ್ ಅನ್ನ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ಕ್ವಾರಂಟೈನ್ಗೆ ಒಳಪಡಿಸುವ ವ್ಯವಸ್ಥೆಗೆ ಮೀಸಲಿಡಲಾಗುತ್ತೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಹಾಗೂ ಸಿಬ್ಬಂದಿಯನ್ನ ನಿಗದಿತ ಅವಧಿಯ ಬಳಿಕ ಕ್ವಾರಂಟೈನ್ನಲ್ಲಿ ಇಟ್ಟು ವಿಶ್ರಾಂತಿ ನೀಡಬೇಕಾಗುತ್ತೆ. ಇದೇ ವೇಳೆ ಹಳೆ ವೆನ್ಲಾಕ್ ಆಸ್ಪತ್ರೆಯನ್ನ ಅಗತ್ಯವಿದ್ದಲ್ಲಿ ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಸಿದ್ಧಗೊಳಿಸಲಾಗುತ್ತೆ ಅಂತ ಡಾಕ್ಟರ್ ಭರತ್ ಶೆಟ್ಟಿ ತಿಳಿಸಿದ್ರು. ಈಗ COVID-19 ಇದನ್ನು ನಾವು ಹೇಗೆ ನಾವು ಎದುರಿಸ್ತಿದ್ದೇವೆ, ಇಷ್ಟವರೆಗೆ ಎದುರಿಸ್ಕೊಂಡು ಬಂದಿದ್ದೇವೆ, ಸಕ್ಸಸ್ಫುಲಿ ಕ್ಲ್ಯಾಂಪ್ ಡೌನ್ ಎಲ್ಲ ಆಗಿದೆ. ಒಂದು COVID-19 ಟೆಸ್ಟಿಂಗ್ ಲ್ಯಾಬ್, COVID-19 ಟೆಸ್ಟಿಂಗ್ ಲ್ಯಾಬನ್ನು ನಾವೀಗ RNA ಎಕ್ಸ್ಟ್ರಾಕ್ಷನ್ ಕಿಟ್, RNA ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಎಕ್ಸ್ಟ್ರಾಕ್ಷನ್ ಕಿಟ್ಸನ್ನು ನಾವು ತೊಗೊಂಡಿದ್ದೇವೆ. PCR ಕಿಟ್ಟನ್ನು ಹಾಸನದಿಂದ ತೊಗೊಳ್ತೇವೆ. ಪ್ರೈಮರ್ಸ್ ಎಲ್ಲ ಇರ್ತದೆ ಇದರಲ್ಲಿ. PCR ಕಿಟ್ಟನ್ನು ಹಾಸನದಿಂದ ತೊಗೊಳ್ತೇವೆ. PCR ಅದರಲ್ಲಿ ಟ್ರಯಲ್ ರನ್ನಿಂಗ್ ನಾವು ಇವಾಗಲೇ ಶುರು ಮಾಡಿದ್ದೇವೆ. ನಿನ್ನೆ ಸ್ವ್ಯಾಬ್ ತೆಗೆದು ಟ್ರಯಲ್ ಆಗಬೇಕಾದ್ರೆ, ಅದೊಂದು ಲ್ಯಾಬ್ ಫಂಕ್ಷನ್ ಆಗಬೇಕಾದ್ರೆ ಟ್ರಯಲ್ ಆಗಬೇಕು. ಟ್ರಯಲ್ ಆಗಿ ಇಲ್ಲಿದ್ದು ಸ್ವ್ಯಾಬ್ಸ್ ಮತ್ತು ಡಬಲ್ ಚೆಕ್ ಮಾಡ್ತೇವೆ, ಹಾಸನ ಕಳಿಸ್ತೇವೆ, ಸೇಮ್ ರಿಸಲ್ಟ್ಸ್ ಬರಬೇಕು. ಅದೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಉಂಟು ಅದರಲ್ಲಿ. ಅದು ಟ್ರಯಲನ್ನು ನಿನ್ನೆ ಸ್ಟಾರ್ಟ್ ಮಾಡಿದ್ದೇವೆ. ಎಸ್ಟರ್ಡೇ ವಿ ಹ್ಯಾವ್ ಸ್ಟಾರ್ಟೆಡ್ ವೆನ್ಲಾಕಲ್ಲಿ. ಇದು ಲ್ಯಾಬ್ COVID-19 ಟೆಸ್ಟಿಂಗ್ ಲ್ಯಾಬ್, ವೈರಾಲಜಿ ಲ್ಯಾಬ್ ಇನ್ ವೆನ್ಲಾಕ್.